ಮನರಂಜನೆ ಎರಡು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಈಗಾಗಲೇ ಸೀಸನ್ 3ಗೆ ಪಾದಾರ್ಪಣೆ ಮಾಡಿದೆ. ಸೀಸನ್ 3ನ ಮೊದಲ ಪ್ರದರ್ಶನ ಪಂದ್ಯ ಇದೇ ನವೆಂಬರ್ 24ರಂದು ಮಂಗಳೂರಿನ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ನಡೆಯಲಿದೆ. ಇದೇ ದಿನ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ನ ಸಹಯೋಗದಲ್ಲಿ ಸಂತ ಭಕ್ತಿರಂಗ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನವೆಂಬರ್ 24ರಂದು ಮಂಗಳೂರು ಎರಡು ವಿಭಿನ್ನ ಅಪರೂಪದ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಲಿದೆ. ಕಳೆದ 2 ಸೀಸನ್ಗಳಲ್ಲಿ ಕಾಮಿಡಿ ಸಂತೆ ಎನ್ನುವ ಕಾನ್ಸೆಪ್ಟ್ ಮೂಲಕ ತುಳುನಾಡಿನ ಅನೇಕ ಕಲಾವಿದರಿಗೆ ವೇದಿಕೆ ಒದಗಿಸಿದ ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3ನ ಪ್ರಥಮ ಪ್ರದರ್ಶನ ಪಂದ್ಯ ಮಂಗಳೂರಿನ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ಅಪರಾಹ್ನ 2 ಗಂಟೆಗೆ ನಡೆಯಲಿದೆ. ಈ ಮೂಲಕ ಸಮಸ್ತ ತುಳುವರನ್ನು ನಗಿಸುವ ನಗೆ ಹಬ್ಬದ ಪ್ರಥಮ ಮ್ಯಾಚ್ ಸಂಪನ್ನಗೊಳ್ಳಲಿದೆ. ಒಟ್ಟಾರೆಯಾಗಿ ನಾವು ಕಾಮಿಡಿ ಸಂತೆ ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಅಂದ್ರೆ 2 ಜಿಲ್ಲೆಗಳ ತುಳುನಾಡಿನ 2 ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೀತದೆ. ಕಾಮಿಡಿ ಸಂತೆ ಅಂತ ಹೇಳಿದ್ರೆ ಆಯಾಯ ಆಯೋಜಕರು ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಅಲ್ಲಿಗೆ ಇಡೀ ಎಲ್ಲಾ ತಂಡಗಳು ಬಂದು ಪ್ರದರ್ಶನವನ್ನ ನೀಡುತ್ತದೆ. ಇದು ಸಾರ್ವಜನಿಕ ಕಾರ್ಯಕ್ರಮ ಆಗಿರುತ್ತದೆ. ವಿಶೇಷವಾಗಿ ಸ್ಪರ್ಧೆಯ ರೀತಿಯಲ್ಲಿ ಅದು ಇರುವುದಿಲ್ಲ. ಸ್ಪರ್ಧೆ ಅನ್ನೋದು ಇರುವಂತದ್ದು ಚಾನೆಲ್ಗೆ ಬಹಳ ಮುಖ್ಯವಾಗಿ ಇಲ್ಲಿಯ ಕಲಾ ತಂಡಗಳನ್ನು ಗುರುತಿಸುವುದು ಮತ್ತು ಅವರನ್ನು ಉತ್ತೇಜಿಸುವುದು ಬಹಳ ಒಂದು ಪ್ರಮುಖವಾದಂತ ವಿ4 ನ್ಯೂಸ್ ಇಟ್ಟುಕೊಂಡಿರುವಂತಹ ಒಂದು ಆಶಯ. ಆ ಆಶಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ತೆರೆಮರೆಯಲ್ಲಿದ್ದ ಅನೇಕ ಪ್ರತಿಭೆಗಳಿಗೆ ಒಂದು ಅದ್ಭುತ ವೇದಿಕೆಯನ್ನ ಒದಗಿಸಿದ ಹೆಗ್ಗಳಿಕೆ ವಿ4 ನ್ಯೂಸ್ನದು. ಪೂಲ್ ಎ ಮತ್ತು ಬಿ ಎನ್ನುವ 2 ಪೂಲ್ಗಳಲ್ಲಿ ಒಟ್ಟು 12 ಕಾಮಿಡಿ ತಂಡಗಳನ್ನು ಒಳಗೊಂಡಿರುವ ಕಾಮಿಡಿ ಪ್ರೀಮಿಯರ್ ಲೀಗ್ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಸಹಿತ ಬೆಂಗಳೂರು ಮತ್ತು ದುಬೈನಲ್ಲಿ ಪ್ರದರ್ಶನ ಪಂದ್ಯಗಳನ್ನು ನೀಡಲಿದೆ. ಗ್ರ್ಯಾಂಡ್ ಫಿನಾಲೆ ಸಹಿತವಾಗಿ 1 ವರ್ಷ ಕಾಲ ಒಟ್ಟು 11 ಕಾಮಿಡಿ ಪಂದ್ಯಗಳು ನಡೆಯಲಿವೆ. ಭಾಗವಹಿಸುವ ತಂಡಗಳು ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನಗಳನ್ನು ಗಳಿಸಿಕೊಳ್ಳಲಿವೆ. ಸಿಪಿಎಲ್ನಲ್ಲಿ ಪಾಲ್ಗೊಂಡ ಅನೇಕ ಕಲಾವಿದರಿಗೆ ಈಗಾಗಲೇ ಅನೇಕ ಚಲನಚಿತ್ರಗಳಲ್ಲಿ ಅವಕಾಶ ಪಡೆದುಕೊಂಡಿದ್ದಾರೆ ಎನ್ನುವುದು ಸಿಪಿಎಲ್ನ ಹೆಗ್ಗಳಿಕೆ. ಪ್ರತಿಭಾನ್ವಿತ ಕಲಾವಿದರನ್ನ ವೇದಿಕೆಗೆ ತರುವ ಮೂಲಕ ಅವರ ಪ್ರತಿಭೆಯನ್ನು ಹೊರತರುವ ಮೂಲಕ ಅವರಿಗೆ ಹೊಸ ಒಂದು ಭವಿಷ್ಯವನ್ನು ಕೊಟ್ಟಿದೆ. ತುಂಬ ಜನ ಈ ಕಾಮಿಡಿ ಪ್ರೀಮಿಯರ್ ಲೀಗಲ್ಲಿ ಸ್ಪರ್ಧಿಸಿದವರು ಈಗ ಕೆಲವರು ಸಿನಿಮಾಗಳಲ್ಲಿ ಅವಕಾಶವನ್ನು ಗಿಟ್ಟಿಸಿದ್ದಾರೆ. ಹಾಗಾಗಿ ಇದೊಂದು ಹೊಸ ಟ್ರೆಂಡ್ ಆಗಿದೆ. ಅದರ ಜೊತೆಗೆ ಯೂಟ್ಯೂಬಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ನಮ್ಮ ಈ ಕರಾವಳಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲದೆ ಹೊರದೇಶದಲ್ಲೂ ಕೂಡ ಕಾಮಿಡಿ ಪ್ರೀಮಿಯರ್ ಲೀಗ್ನ ಪ್ರತಿ ಒಂದು ಎಪಿಸೋಡ್ ಅನ್ನು ಕಾದು ಕೂತ್ಕೊಂಡು ನೋಡುವಂತ ಒಂದು ಪ್ರೇಕ್ಷಕ ವರ್ಗವೇ ಈಗ ಸೃಷ್ಟಿಯಾಗಿದೆ. ಅದೊಂದು ವಿ4 ಮಾಧ್ಯಮಕ್ಕೆ, ನಮ್ಮ ಮೀಡಿಯಾಕ್ಕೆ ಇನ್ನು ಸಿಪಿಎಲ್ ಸೀಸನ್ 3ನ ಮೂಲಕ 70-80ರ ದಶಕದಲ್ಲಿ ತುಳು ರಂಗಭೂಮಿಯಲ್ಲಿ ದುಡಿದ ನಾಟಕಕಾರರನ್ನು ಗುರುತಿಸಿ ಗೌರವಿಸುವ ವಿನೂತನ ಕೆಲಸವನ್ನು ವಿ4 ನ್ಯೂಸ್ ಮಾಡುತ್ತಿದೆ. ತೆರೆಮರೆಗೆ ಸರಿದಿರುವ ಕಲಾವಿದರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತದೆ. ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರ ತೀರ್ಥರೂಪರಾದ ಕರಾವಳಿ ಕಂಡ ಶ್ರೇಷ್ಠ ಕುಸ್ತಿಪಟು ಪೈಲ್ವಾನ್ ಭವಾನಿ ಶಂಕರ್ ನೆನಪಿನಲ್ಲಿ ಮಾಸ್ಟರ್ ಭವಾನಿ ಶಂಕರ್ ಕುಂದರ್ ಸ್ಮರಣಾರ್ಥ ಸಾಧನಾ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ ರಂಗಭೂಮಿಯಲ್ಲಿ ವಿಶಿಷ್ಟ ಸಾಧನೆಗೈದ ಹಿರಿಯರನ್ನು ಗುರುತಿಸಿ, ಅದು ಬೇರೆ ಬೇರೆ ಕಾರಣಗಳಿಂದ ಅವರ ನೇಪಥ್ಯಕ್ಕೆ ಸರಿಯಿರಬಹುದು, ಶೋಷಣೆಗಳು ಒಳಗಾಗಿರ್ಬೋದು, ತುಳಿತಕ್ಕೆ ಒಳಗಾಗಿರ್ಬೋದು, ದುಡ್ಡು ಇರಲಿಲ್ಲ, ಜಾತಿ ಬಲ ಇರಲಿಲ್ಲ, ಇನ್ಫ್ಲುಯೆನ್ಸ್ ಇರಲಿಲ್ಲ ಅಂತ ಕಲಾವಿದರು ಎಷ್ಟೋ ಮಂದಿ ಇದ್ದಾರೆ. ಅವರನ್ನು ಒಂದು ಗುರುತಿಸಿ ಮುಖ್ಯವಾಹಿನಿಗೆ ತರಬೇಕು, ಮುಖ್ಯ ವೇದಿಕೆಗೆ ತರಬೇಕು, ಕಿಂಚಿತ್ತಾದರೂ ಅವರನ್ನು ಗುರುತಿಸಿ ಅವರನ್ನು ಗೌರವಿಸಬೇಕನ್ನ ಒಂದು ಆಶೆ ವಿ4 ಮಾಧ್ಯಮದ್ದು. ಅದರಿಂದ ಈ ಬಾರಿ ಒಂದು 2 ಕಲಾವಿದರನ್ನು ಇಲ್ಲಿ ಗುರುತಿಸುವ ಪ್ರಯತ್ನ ಮಾಡಿದ್ದೀವಿ. ಸಂತ ಭಕ್ತಿರಂಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸಂತವಾಣಿ ಮತ್ತು ದಾಸವಾಣಿ ಕಾರ್ಯಕ್ರಮ. ಇದರಲ್ಲಿ ವಿಶಾಲ್ ಮೆಹರ್ಗುಡೆ ಅವರು ಭಕ್ತಿ ಸಂಗೀತವನ್ನು ಹಾಡಲಿಕ್ಕಿದ್ದಾರೆ. ಅದೇ ರೀತಿ ಅಮಿತ್ ಕುಮಾರ್ ಬೆಂಗರೆ ಈಗ ನಮ್ಮೊಟ್ಟಿಗಿದ್ದಾರೆ. ಈ ಕಾರ್ಯಕ್ರಮ ಸಾಧಾರಣ 1.5 ಗಂಟೆ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಕೂಡ
ಇಬ್ಬರು ಹಿರಿಯ ಕಲಾವಿದರನ್ನು ಈ ಭಜನೆಯಲ್ಲಿ ಯಾರು ತಮ್ಮಂತವರು ತೊಡಗಿಸಿಕೊಂಡಿದ್ದಾರೆ ಅವರನ್ನು ನಾವು ಇಲ್ಲಿ ಗುರುತಿಸಲಿಕ್ಕಿದ್ದೇವೆ. ಇದರ ಬಗ್ಗೆ ಅವರು ವಿಶೇಷವಾಗಿ ಅಮಿತ್ ಅವರು ಹೇಳಿದ್ದಾರೆ. ನಿಮಗೆ ನನ್ನ ತಂದೆ ಹಿಂದೂಸ್ತಾನಿ ಸಂಗೀತ ಹಾಗೂ ಕನ್ನಡ ಸಂಗೀತ ಎರಡರ ಬಗ್ಗೆ ಬಹಳ ಒಲುಮೆ ಇದ್ದವರು. ಅವರ ಪ್ರೀತಿಯ ಒಂದು ಸಬ್ಜೆಕ್ಟ್ ಆಗಿದೆ. ಸೊ ಈಗ ನನ್ನ ಮಕ್ಕಳಿಗೆ ಇಬ್ಬರು ಗುರುಗಳಾಗಿದ್ದಾರೆ. ಸೊ ಇದರ ಬಗ್ಗೆ ಅವರು ಮಾತಾಡಿದ್ದಾರೆ. ನವೆಂಬರ್ 24ರಂದು ಬೆಳಗ್ಗೆ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ಸಹಯೋಗದಲ್ಲಿ ಸಂತ ಭಕ್ತಿರಂಗ ಎನ್ನುವ ಸಂತವಾಣಿ ಹಾಗೂ ದಾಸವಾಣಿ ಕಾರ್ಯಕ್ರಮವು ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಧಾರವಾಡ ಇವರ ಶಿಷ್ಯರಾದ ವಿಶಲ್ ಮಹರ್ಗುಡೆ ಹಾಗೂ ಪಂಡಿತ್ ಗಣಪತಿ ಭಟ್ ಹಸನಾಗಿ ಇವರ ಶಿಷ್ಯರಾದ ಅಮಿತ್ ಕುಮಾರ್ ಬೇಂಗ್ರೆ ಅವರಿಂದ ಕಾರ್ಯಕ್ರಮ ನಡೆಯಲಿದ್ದು, ಇದೇ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದ ಸಾಧಕರಾದ ರಮಾನಾಥ್ ಕೋಟೇಕರ್ ಮತ್ತು ತಿಮ್ಮಪ್ಪ ಹೆಗ್ಡೆ ಅವರಿಗೆ ಮಾಸ್ಟರ್ ಭವಾನಿ ಶಂಕರ್ ಸ್ಮರಣಾರ್ಥ ಸಾಧನಾ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ವಿಶಾಲ್ ಮಹಾಗುಡೆ, ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಇವರ ಶಿಷ್ಯರಾಗಿದ್ದಾರೆ. ಹಾಗೆ ಅಮಿತ್ ಕುಮಾರ್ ನಾನು ಪಂಡಿತ್ ಗಣಪತಿ ಭಟ್ ಹಾಸನಿಗೆ ಅವರ ಶಿಷ್ಯ. ಈ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಸಂತ ಭಕ್ತಿರಂಗ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಇದ್ದೇವೆ. ಹಾಗೆ ಸಹ ಕಲಾವಿದರಾದ ಸಿದ್ಧಾರ್ಥನಲ್ಲಿ ಶ್ರೀ ಕಾಮನಾಥ್ ಜೋಶಿ ಅವರು ಹಾಗೂ ತಬಲಾದಲ್ಲಿ ಶ್ರೀ ಸುಮನ್ ದೇವಾಡಿಗ ಪುತ್ತೂರು ಹಾಗೂ ಕೊಡಲ್ ವಾದನದಲ್ಲಿ ಶ್ರೀ ಮನೀಶ್ ದಾಸ್ ಮಂಗಳೂರು, ಪಕ್ಕವಾಜ್ನಲ್ಲಿ ಶ್ರೀ ಅತುಲ್ ಪ್ರಭು ಮಣಿಮಂಗಳೂರು, ತಾಳದಲ್ಲಿ ಸುಮಿತ್ ನಾಯಕ್ ಮಂಗಳೂರು ಜೊತೆಯಾಗಲಿದ್ದಾರೆ. ಈ ಮೂಲಕ ಒಂದೇ ದಿನ 2 ಅದ್ಭುತ ಕಾರ್ಯಕ್ರಮಗಳನ್ನು ವಿ4 ನ್ಯೂಸ್ ಜನತೆಯ ಮುಂದಿಡುತ್ತಿದೆ. ಅತ್ಯುತ್ತಮವಾಗಿ ತಮ್ಮ ದಿನವನ್ನು ಕಳೆದು ಮನರಂಜನೆ ಪಡೆಯುವುದಕ್ಕೆ ಇದೊಂದು ಅದ್ಭುತ ಅವಕಾಶವಾಗಿದೆ. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.